ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿ ಹೊಸದೊಂದು ಬೆಳವಣಿಗೆ ನಡೆದಿದೆ. ಶವಹೂತ ಪ್ರಕರಣದ ತನಿಖೆಗೆ ಹಲವು ವಿಜ್ಞಾನಿಗಳು, ತಜ್ಞರು, ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ತಜ್ಞರು ತಮ್ಮ ಸೇವೆಗಳನ್ನು ಸ್ವಯಂ ಪ್ರೇರಿತವಾಗಿ ನೀಡಲು ಮುಂದೆ ಬಂದಿದ್ದಾರೆ. ನಿಜಕ್ಕೂ ಇದು ಒಂದು ಅಚ್ಚರಿಯ ಬೆಳವಣಿಗೆ ಹಾಗೂ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 2003ರಲ್ಲಿ ನಾಪತ್ತೆಯಾಗಿದ್ದ ಅನನ್ಯ ಭಟ್ ತಾಯಿ ಸುಜಾತಾ ಅವರನ್ನು ಸಂಪರ್ಕಿಸಿ ನ್ಯಾಯಾಲಯದಲ್ಲಿ ಮುಂದಿಟ್ಟು ಅನುಮತಿ ಪಡೆಯುವಂತೆ ಮನವಿ ಕೂಡ ಮಾಡಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಪತ್ರಿಕಾ ಹೇಳಿಕೆಯಲ್ಲಿ ಈ ತಜ್ಞರು ತಮ್ಮ ವೈಜ್ಞಾನಿಕ ಜ್ಞಾನ ಹಾಗೂ ಅನುಭವವನ್ನು ಹಂಚಿಕೊಳ್ಳಲು ನಮ್ಮನ್ನು ಸಂಪರ್ಕಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿರುವ ಸ್ಥಳಗಳನ್ನು ಅನಾವರಣಗೊಳಿಸಲು ಮತ್ತು DNA ಮ್ಯಾಚಿಂಗ್ ಪ್ರಕ್ರಿಯೆಗಾಗಿ ಅಗತ್ಯವಿರುವ ತಂತ್ರಜ್ಞಾನವನ್ನು ಬಳಸುವ ಬಗ್ಗೆ ಸಲಹೆ ನೀಡಲು ಸಿದ್ಧರಾಗಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಈ ತಜ್ಞರು ಉಲ್ಲೇಖಿಸಿದಂತೆ ಸಮಾಧಿ ತೆರೆಯುವ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ ಪತ್ತೆ ಮಾಡುವುದು, ಶವಗಳ ಗುರುತು ಪತ್ತೆಗೆ ವೈದ್ಯಕೀಯ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಪೂರಕವಾಗಿ ಕೆಲಸ ಮಾಡುವುದಾಗಿ ಮುಂದೆ ಬಂದಿದ್ದಾರೆ. ಎಲ್ಲರ ಸಹಕಾರದಿಂದ ಈ ತನಿಖೆಯನ್ನು ಮಾಡಿದ್ದಲ್ಲಿ ಪ್ರಕರಣವನ್ನು ಸತ್ಯದ ಹಾದಿಯತ್ತ ಕೊಂಡೊಯ್ಯುವ ಸಹಕಾರಿಯಾಗುತ್ತದೆ ಎಂದು ಈ ಮಾಹಿತಿ ಈಗ ಲಭ್ಯವಾಗಿದೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸುಜಾತಾ ಭಟ್ ಅವರು ಕಾನೂನುಬದ್ಧ ಹಕ್ಕನ್ನು ಗುರುತಿಸಿ ವಿಶೇಷ ತನಿಖಾ ತಂಡ ಅಂದರೆ SIT ತಮ್ಮ ವೈಜ್ಞಾನಿಕ ವಿಷಯಗಳ ಸಂಪರ್ಕ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಲು ನಾವು ಆಗ್ರಹಿಸುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ. ಇದರಿಂದ ಈ ತಜ್ಞರು ನೇರವಾಗಿ ಸಂವಹನ ನಡೆಸಲು ಮತ್ತು ತಮ್ಮ ಸೇವೆಗಳನ್ನು ಸ್ವಯಂ ಪ್ರೇರಿತವಾಗಿ ನೀಡಲು ಸಾಧ್ಯವಾಗುತ್ತದೆ. ಈ ರೀತಿಯ ಸಹಯೋಗ ಸಮಾಧಿ ತೆಗೆಯುವ ಕಾರ್ಯವೈಖರಿಯನ್ನು ಉತ್ತಮಗೊಳಿಸಿ ಸತ್ಯವನ್ನು ಬಯಲಿಗೆ ತರಲು ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ವಕೀಲರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೆ ಈ ಪರಿಣಿತಿ ಮತ್ತು ಬೆಂಬಲ ನೀಡಿದ ಎಲ್ಲ ತಜ್ಞರಿಗೆ ತಾವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಕೂಡ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ಈ ಸಹಕಾರದಿಂದ ತನಿಖೆ ಮತ್ತಷ್ಟು ಬಲ ದೊರಕಿದ್ದು ನ್ಯಾಯದ ನಿರೀಕ್ಷೆಯಲ್ಲಿರುವ ಕುಟುಂಬಗಳಿಗೆ ಪರಿಹಾರ ಮತ್ತು ನೈತಿಕ ಸಮಾಧಾನ ದೊರಕಲು ಸಹಾಯವಾಗುತ್ತದೆ ಎಂದು ಸುಜಾತಾ ಭಟ್ ಪರ ವಕೀಲರಂತ ಮಂಜುನಾಥ್ ಅವರು ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ನಿಜಕ್ಕೂ SITಗೆ ಒಂದು ಬಲ ಬಂದ ಹಾಗೆ ಆಗಿದೆ. ಆದರೆ ಈ ಒಂದು SIT ಅಂದರೆ ಸರ್ಕಾರ ನೇಮಿಸಿರುವಂತಹ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಎಲ್ಲ ತಜ್ಞರ, ವಿಜ್ಞಾನಿಗಳ ಅಥವಾ ಡಾಕ್ಟರ್ಗಳ, ಇಂಜಿನಿಯರ್ಗಳ ಸಹಾಯವನ್ನು ಪಡೆಯುತ್ತಾ ಇಲ್ಲವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಸರ್ಕಾರ ಯಾರೋ ಬರ್ತಾರೆ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದರೆ ಅವರಿಗೆ ತಮ್ಮ ಒಂದು ಈ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಕೆಲಸ ಮಾಡಲು ಅವಕಾಶ ಕೊಡ್ತಾರಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಪರೀಕ್ಷೆ ಮಾಡಿ ಯಾವುದೋ ಒಂದು ರಿಪೋರ್ಟನ್ನು ಕೊಡ್ಬೋದು. ಆದರೆ ಅದು ಸರ್ಕಾರ ಒಪ್ಕೋಬೇಕಲ್ಲ ಸ್ನೇಹಿತರೆ, ಅಲ್ವಾ? ಅಥವಾ ಕೋರ್ಟ್ ಒಪ್ಕೋಬೇಕಲ್ಲ ಸ್ನೇಹಿತರೆ. ಎಲ್ಲದಕ್ಕೂ ಒಂದು ಪದ್ಧತಿ ಇರುತ್ತೆ, ಒಂದು ರೂಲ್ಸ್ಗಳಿರ್ತವೆ. ಆ ಪದ್ಧತಿಗಳನ್ನು, ಆ ರೂಲ್ಸ್ಗಳನ್ನು ಹಾಕಿಕೊಂಡು ಮುಂದೆ ಹೋದರೆ ಮಾತ್ರ ಯಾವುದೇ ರೀತಿಯ ರಿಪೋರ್ಟ್ಗಳನ್ನು ನೀವು ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡ್ಬೋದು ಅಥವಾ ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡ್ಬೋದು. ಆದರೆ ಈ ರೀತಿ ಸುಮ್ಮನೆ ಯಾರೋ ಬರ್ತಾರೆ, ಹೆಲ್ಪ್ ಮಾಡ್ತಾರೆ ಅನ್ನೋದು ಕೂಡ ಆಗ್ಬೋದು, ಇಲ್ಲ ಅಂತ ಇಲ್ಲ. ಒಂದು ಮಟ್ಟಿಗೆ ಅವರ ಒಂದು ಏನಂತಾರೆ ಒಪಿನಿಯನ್ಸ್ಗಳನ್ನು ತಗೋಬೋದು. ಸರ್ ಹೀಗೆ ಮಾಡಿದರೆ ಸರಿ ಆಗ್ಬೋದು ಅಂತ. ಯಾಕಂದರೆ ಕೆಲವೊಂದು ಸರಿ ಹೇಳ್ಬೋದು, ಗೌರ್ಮೆಂಟಲ್ಲಿ ಇರುವಂತಹ ಈ ಆಫೀಷಿಯಲ್ಸ್ಗಳು ನೀವು ನೋಡಿರುವ ಹಾಗೆ ತುಂಬಾ ಕರಪ್ಟ್ ಆಗಿರ್ತಾರೆ. ಆದರೆ ಸ್ವಯಂ ಪ್ರೇರಿತವಾಗಿ, ನಾನು ಹೇಳ್ತಾ ಇರೋದು ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ ಆಗಿ ಜನಗಳು ಈಗ ಈ ಪ್ರಕರಣದ ಸುತ್ತಮುತ್ತ ಏನು ಇನ್ವೆಸ್ಟಿಗೇಷನ್ ಮಾಡಲು ಮುಂದಾಗ್ತಾ ಇದ್ದಾರೆ. ನಿಜಕ್ಕೂ ನನ್ನ ಒಂದು ಅಭಿಪ್ರಾಯ, ನನಗೆ ಗೊತ್ತಿಲ್ಲ ಬೇರೆ ಅವರ ಅಭಿಪ್ರಾಯ ಏನು ಅಂತ, ಅಥವಾ SIT ಅಥವಾ ಗೌರ್ಮೆಂಟಿನ ಅಭಿಪ್ರಾಯ ಇನ್ನೂ ಗೊತ್ತಿಲ್ಲ, ವೆದರ್ ದೇ ವಿಲ್ ಟೇಕ್ ದೀಸ್ ಪೀಪಲ್ ಆರ್ ನಾಟ್ ಅನ್ನೋದು. ಬಟ್ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ SIT ಅಂದರೆ ಏನು ಸ್ಟೇಟ್ ಗೌರ್ಮೆಂಟ್ ನೇಮಿಸಿರುವಂತಹ ಈ ಒಂದು ತನಿಖಾ ತಂಡ ಏನಿದೆ, ಅದಕ್ಕೆ ಈ ಒಬ್ಬ ಏನು ಬರ್ತಾ ಇದ್ದಾರೆ ಈಗೆಲ್ಲ ಜನಗಳು, ತಜ್ಞರು ಅಂದರೆ ಸ್ಪೆಷಲಿಸ್ಟ್ ಅಂದರೆ ಅದರಲ್ಲಿ ಆ ಒಂದು ಫೀಲ್ಡಲ್ಲಿ, ಅಥವಾ ಫಾರ್ ಎಕ್ಸಾಂಪಲ್ DNA ಟೆಸ್ಟ್ ಮಾಡೋಕ್ಕೆ ಕೆಲವೊಬ್ಬರು ಎಕ್ಸ್ಪರ್ಟ್ ಇರ್ತಾರೆ, ಅವರ ಒಂದು ಒಪಿನಿಯನ್ ಕೂಡ ತೆಗೆದುಕೊಂಡು ಮುಂದೆ ಸಾಗೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದರಿಂದ ಏನಾಗುತ್ತೆ ಅಂದರೆ ಕೇಸ್ ಇನ್ನೂ ಟ್ರಾನ್ಸ್ಪರೆಂಟ್ ಆಗುತ್ತೆ. ಯಾವಾಗ ಅಂದರೆ ಈ ಕೇಸ್ ಟ್ರಾನ್ಸ್ಪರೆಂಟ್ ಆದಾಗ ಇನ್ನೂ ಆ ಒಂದು ಏನೋ ಪ್ರಕರಣವನ್ನು ಗಟ್ಟಿಯಾಗಿ ನಾವು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ಬೋದು.
ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ಸಮಯದಲ್ಲಿ ನಿಜಕ್ಕೂ ನಾನು ಯಾರ್ಯಾರು ನಿಯತ್ತಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಪ್ರಕರಣವನ್ನು ತೆಗೆದುಕೊಂಡು ತಮ್ಮ ಒಂದು ಪರ್ಸ್ನಾಲಿಟಿನ ಅಥವಾ ಏನೋ ಪಬ್ಲಿಸಿಟಿಗೋಸ್ಕರ ಕೆಲವು ಜನ ಮಾಡ್ತಾ ಇದ್ದಾರೆ, ಕೆಲವು ಹುಡುಗರು ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ ಮೊನ್ನೆ, ನನಗೆ ವಿಚಿತ್ರ ಅನಿಸ್ಬಿಡ್ತಪ್ಪ. ಅದು ಯಾರ್ಯಾರೋ ಏನೋ ಎಲ್ಲೋ ಯಾವುದೋ ಹಳ್ಳಿಯಿಂದ ಬಂದ್ಬಿಟ್ಟು ನಾವು ಸೌಜನ್ಯಪುರ ಇದ್ದೀವಿ, ಧರ್ಮಸ್ಥಳ ಹಾಗೆ ಹೀಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ರೀಲ್ಸ್ ಮಾಡಬೇಕು, ವ್ಯೂಸ್ ಪಡಿಬೇಕು ಅನ್ನೋ ಉದ್ದೇಶದಿಂದ ಏನೇನೋ ಮಾಡ್ತಾಯಿದ್ದಾರೆ. ಬಟ್ ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದ್ಯಾಟ್. ಬಟ್ ಈಗ ನಾನು ನಿಜವಾಗ್ಲೂ ಕೆಲವೊಬ್ರು ಜನ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಮ್ಮ ಗಿರೀಶ್ ಮಠಣ್ಣವರು ಮತ್ತು ತಿಮ್ಮರೋಡಿಯವರು, ಈ ರೀತಿ ಯಾರೋ ಇನ್ನೊಬ್ಬನ ಯೂಟ್ಯೂಬರ್ನ ಬಳಸ್ಕೊಂಡು ಇವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ, ಒಳ್ಳೆಯ ಅವಕಾಶ. ಯಾಕಂದರೆ ಬರೀ ಬಂದ್ಬಿಟ್ಟು ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಲೈವ್ ಮಾಡಿಕೊಂಡು ನಮ್ಮ ಹತ್ರ ಅದು ಇದೆ, ನಮ್ಮ ಹತ್ರ ಇದು ಇದೆ ಅಂತ ಬರೀ ಪಬ್ಲಿಸಿಟಿ ತಗೊಳ್ಳೋದೇ ಆಗೋಯ್ತು. ಯಾರು ಇವತ್ತಿನವರೆಗೂ ಸುಮ್ಮನೆ ನೋಡಿ, ಅಂದರೆ ಇಲ್ಲಿಂದ ಏನಾಗುತ್ತೆ ಅಂದರೆ ನಿಜಕ್ಕೂ ಅವ್ರ ಹತ್ರ ಏನಾದರೂ ಸಾಕ್ಷಿಗಳಿದ್ದರೆ ಈ ರೀತಿ ಯಾರೋ ಒಬ್ಬ ಈ ವ್ಯಕ್ತಿ ಬಂದಲ್ಲ, ಆ ರೀತಿ ಹೋಗ್ಬಿಟ್ಟು ನ್ಯಾಯಾಲಯಕ್ಕೆ ಕೊಡಿ. ನ್ಯಾಯ ಯಾವಾಗ ಸಿಗುತ್ತೆ? ಬರೀ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹೇಳ್ಕೊಂಡು ಓಡಾಡಿದರೆ ನ್ಯಾಯ ಸಿಕ್ಬಿಡುತ್ತಾ? ಸಿಗೋದಿಲ್ಲ ಸರ್. ನಿಜಕ್ಕೂ ನೀವು ಈಗ ನಿಮಗೆ ಅವಕಾಶ ಸಿಕ್ಕಿದೆ, ನೀವು ನಿಜಕ್ಕೂ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು. ಅಥವಾ ಏನು ಈ ಧರ್ಮಸ್ಥಳದಲ್ಲಿ ಏನೇನೋ ಇಲ್ಲಿಗಲ್ ದಂಧೆಗಳು ನಡೀತಾ ಇದೆ, ಅಥವಾ ಕೊಲೆಗಳು ನಡೀತಾ ಇದೆ, ಏನೇನೋ ಅಪರಾಧಗಳು ನಡೀತಾ ಇದೆ, ಅವುಗಳನ್ನೆಲ್ಲ ನೀವು ಬರೀ ಇಷ್ಟು ದಿನ ಬೊಗಳೆ ಬಿಟ್ಟಿದ್ದೇ ಆಯಿತು ಅಂತ ನಾನು ಅಂದ್ಕೊಂಡ್ರೆ ಅಥವಾ ಬೇರೆಯವ್ರು ಅಂದ್ಕೊಂಡ್ರೆ, ಈಗ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಮಾಡಿ. SIT ಮಾಡಲಾಗಿದೆ. SIT ಮುಂದೆ ಕೂತ್ಕೊಳ್ಳಿ, ನಿಮಗೆ ಗೊತ್ತಿರುವಂತಹ ಎಲ್ಲ ಸಾಕ್ಷಿಗಳನ್ನು ಕೊಡಿ. ಅಟ್ಲೀಸ್ಟ್ ಈಗಲಾದರೂ ನ್ಯಾಯ ಸಿಗಲಿ. ಸುಮ್ಮನೆ ಹೇಳ್ಕೊಂಡು ಓಡಾಡೋದಲ್ಲ. ಈಗ ನಿಮಗೆ ಗೌರ್ಮೆಂಟೇ ನಿಮಗೆ ಮುಂದೆ ಬಂದಿದೆ ಮಾಡ್ಕೊಳ್ಳೋಕ್ಕೆ, ಮಾಡಿ. ಈಗ ಮಾಡಿಬಿಟ್ಟು ಅದನ್ನು ದಯವಿಟ್ಟು ನ್ಯಾಯಾಲಯಕ್ಕೆ ಕೊಡಿ. ಒಂದು ಚಾರ್ಜ್ ಶೀಟ್ ರೆಡಿ ಆಗಲಿ, ನ್ಯಾಯಾಲಯ ಅಥವಾ ಜಡ್ಜ್ ಯಾವಾಗ ಕರೀತಾರೆ, ವಕೀಲರು ಯಾವಾಗ ಕರೀತಾರೆ, ಆವಾಗ ಹೋಗಿ ನಿಮ್ಮ ಹತ್ರ ಇರುವಂತಹ ಎಲ್ಲ ಒಂದು ಸಾಕ್ಷಿಗಳನ್ನು ಕೋರ್ಟ್ಗೆ ಕೊಡಿ. ಆಗ ಸೌಜನ್ಯಗಾಗಲಿ ಅಥವಾ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಅಪರಾಧಗಳನ್ನು ಕೊನೆಗೊಳಿಸೋಕ್ಕೆ ಇದೊಂದು ಕೊನೆಯ ಅವಕಾಶ ಅಂತಲೇ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಸುಮ್ಮನೆ ಡಿಬೇಟ್ ಮಾಡಿಕೊಂಡು ಮಾಡೋದು ಬೇಡ. ಬನ್ನಿ, ಮಾತಾಡಿ, ನ್ಯಾಯ ಕೊಡಿಸಿ. ನಿಜಕ್ಕೂ ನಾವು ಕೂಡ ಈ ಒಂದು ಕೇಸ್ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ ಮಾಡೋಣ. ಇನ್ಮೇಲೆ ಇನ್ನಷ್ಟು ನಾವು ಏನೇನೋ ಅಲ್ಲಿ ನಡೀತಾ ಇದೆ ಅನ್ನೋದನ್ನು ಎಳೆಯಾಗಿ ತರೋಣ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ನಮಗೂ ಸಹಕಾರ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ತಪ್ಪು ಯಾರೇ ಮಾಡಿರಲಿ ಅವರಿಗೆ ಒಂದು ಕಾನೂನುಬದ್ಧವಾಗಿ ಶಿಕ್ಷೆ ಕೊಡಿಸೋದು ಎಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು, ಮೈಂಡಲ್ಲಿ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು ಮುಂದುವರಿಬೇಕು ಮತ್ತು ಅವರಿಗೆ ನ್ಯಾಯ ಕೊಡಿಸಲೇಬೇಕು ಅನ್ನೋದು ನಮ್ಮ ಉದ್ದೇಶ.